ಜನನೇ ಇರ್ಮಣ ದಿನನೇ ಮಜಂದಿನ ಬಾರಿ ತಮ್ಮಣ ಕದನ ನಿಜಣ ಎನ್ನರೆ ಸಾಧ್ಯಣ ಉಡನೆ ಸಲೆ ಸಲೆ ಗವಿರಿಪ್ಪಣ. Take the next right onto Parashurama Theme Park Road. ಪರಶುರಾಮ ಥೀಮ್ ಪಾರ್ಕ್ ಬೈತ ಕಾರದಲ್ಪ. ಎಸ್ ಗೈಸ್ ಎಂಗ್ಲ ಎನ್ನಂದನೆ ಇನಿ ಕಾರ್ಲ ವೈದ ಪರಶುರಾಮನ ಮೇರೆ ಮದಿಮೇರೆ ಮೇರಲ್ಲ ಕೊಡು ತಿರ್ಗೈನಿ ತಿರ್ಗಿನಿ ಪರಶುರಾಮ ಥೀಮ್ ಪಾರ್ಕ್. ಸೊ ಇನಿ ಎನ್ನಂದನೆ ಪರಶುರಾಮ ಥೀಮ್ ಪಾರ್ಕ್ ಬೈದ ಕಾರ್ಲ ಮುಟ್ಟ ಬರ್ರೆತ್ತಂದ ಬತ್ತಿನಕ್ಲು ರಪ್ಪ ಫ್ಲಾಶ್ ಅದಿಂಚಿ ಬತ್ತ ಓಪನ್ ಉಂಡೆಜ್ಜಂದು ಗೊತ್ತಿಜ್ಜೆ ತೂ ಓಡತ್ತೆ ಕೇಂತು 10 ಗಂಟೆ ಮುಟ್ಟ ಓಪನ್ ಉಂಡು ಒಂದು ಬಂಡೇರು. ಸೊ ನನ್ನ ಇಂತು ಬತ್ತಾತ ಓಪನ್ ಉಂಡು. ತೊಯ್ಪಾವೆ ನಿಕ್ಲೆಗ್ಲ ಬರೋಲಿ ಇಂಚಿ ಮಿನಿ ಬರ್ರೆತ್ತನ ಮಿನಿ ಬರೋಲಿ. ಇದು ಮುಲ್ಪದ ಪೂರ ಬೇಲ ಒಂದುಂಡು ಬಟ್ ಮಿತ್ತದ ಪೂರ ಆತನು ಬೇಲ. ಒಂದು ಕಾರ್ಲ ಬಕ್ಕ ಉಡುಪಿಗೆ ಪಪ್ಪನ ರೂಟುಡು ಕರೆಕ್ಟಾಗಿ ತೋಜುಂಡು ರೋಡು ಹೈಟ್ ಉಂಡಪ್ಪ ಕರೆಕ್ಟಾಗಿ ತೋಜುಂಡು ವರ್ಷಕ್ಕೆ ತೋಜುಂಡು. ಮದಿಮೇರು ವೈಫೋಂಡು ಪೂರ ಎಡ್ಡ ಅರ್ಪಿಜಿ ಎಂಗ್ಲ ಆಮೆಟ್ಟು ಬೈದೋಡ ಅಂತ ಒಂದು ಶಾಂತಿ ಸಾಗರ್ ಹೋಟೆಲ್. ಅವು ಅವು ಒಂಜೆ ಬಾವ ಅವು ಒಂಜೆ ಒಂದು ಒಂಜೆ ಮಿತ್ತಿಡ್ದು ಪೋರ ಅದೇ ಅಂಚ ಪೋಡ್ಚಿ ಅಂಚ ಪೋಂಡ ಹೋಟೆಲ್ ತಿಕ್ಕೊಂಡು ಇಂಚಿ ಬರ್ತಂಡ ರೋಡ್ ತಿಕ್ಕೊಂಡು ಒಂದು ಅವೇ ರೋಡ್ ಹೆಂಗ್ ಮುಲ್ಪನೆ ತಿರ್ತಿ ಜತ್ತಿ ಅಲ್ಪನೆ ಮಿತ್ತು ಪೋರೆ ನಮ್ಗೆ ರೋಡ್ ಎಂಟು ಆಡಕ್ಕೇನಿಗೆ ಅಲ್ಪ ಪಂಡ ಹಂಚಿಡ್ದು ಮಿತ್ತಿ ಪೂರ ಹಂಚಿಲ್ಲ ತೊಂದತ್ತಲ್ಲ ನಾನು ಅವೇ ಎಂಕ್ಲ ಮಂಡೆ ವೆಚ್ಚ ನವ್ವೆ. ದಟ್ ಈಸ್ ಕಿಚನ್ ಕೆಫೆಟೇರಿಯಾ ಶಾಂತಿ ಸಾಗರ್. ಈ ಪರಶುರಾಮನ ಪ್ರತಿಮೆ 33 ಅಡಿ ಉಂಡುಗೆ ಬಾರಿ ಶೋಕ್ ಮಲ್ದೇರ. ಅವು ಸ್ಟೇಡಿಯಮ್ ಅಲ್ಪ ನಾಟಕ ಪೂರ ಹಾಪುಂಡಿಗೆ ಆಮೆಟಿ ಪುನಃ ರೂಮು ಬಕ್ಕ 1,000 ಜನ ಕುಲ್ಲು ನಂಚಿತ್ತೇನ ಸ್ಟೇಡಿಯಂ ಅಲ್ದೇರ. ಒಂದು ಸಲ ವಿಸಿಟ್ ಮಂತೂಲೆ ಎಡ್ಡ ಫೀಲಿಪ್ ಉಂಡು. ಸೆಲ್ಫಿ ಮದಿಮೆಯರು ಅವನ ನೆಕ್ಸ್ಟ್ ದ ಮದಿಮೆ ಓ ಮದಿಮೆ ಹಾಂ ಆಯ್ತು ತಿಳಿತಿಲ್ಲ. ಆರ್ಟ್ ಗ್ಯಾಲರಿ ಒಂದು ಹೋಯ್ತು ಕಣತ್ತಲ್ಲ. ಪಶ್ಚಿಮ ಘಟ್ಟದಲ್ಲಿ
ಶಿಖರದಲ್ಲಿ ನಿಂತು ಪರಶುರಾಮ ಕೊಡಲಿಯನ್ನು ಎಸೆಯುತ್ತಿರುವುದು, ಮರಗಳೆಲ್ಲ ಕಡಿದು ಉರುಳುತ್ತಿರುವುದು, ಸಮುದ್ರ ರಾಜನಾದ ವರುಣ ಹಿಂದಕ್ಕೆ ಸರಿದು ಭೂಮಿಯನ್ನು ಪರಶುರಾಮರಿಗೆ ಬಿಟ್ಟುಕೊಡುವುದು. ಮಾತ್ರ ಮಂತ್ರ ಪರಶುರಾಮಾಂತರ್ಗತ ನಾರಾಯಣ ದೇವರ ಸುತ್ತಲೂ ಮೇಲಿನಿಂದ ಶಿವ ಬ್ರಹ್ಮಾದಿ ದೇವ ಸಮುದಾಯ ನೆರೆದಿರುವುದು. ಕೆಳಗೆ ಕರಾವಳಿಯ ಭೂಮಿಯಲ್ಲಿ ನಾಗ, ಸುಬ್ರಾಯ, ಜುಮಾದಿ, ಪಂಜುರ್ಲಿಯಾದ ದೈವಗಳು ಮೇಲ ನೋಡುತ್ತಾ ಪರಶುರಾಮನಿಗೆ ವಂದಿಸುತ್ತಿರುವುದು. ಜಮದಗ್ನಿ ಮಹರ್ಷಿ ಮತ್ತು ರೇಣುಕಾ ದೇವಿಯ ಮದುವೆ ದೃಶ್ಯ, ರೇಣು ಮಹಾರಾಜನ ಆಸ್ಥಾನ, ಸ್ವಯಂವರದ ದೃಶ್ಯ, ರಾಜರಾಜಾದಿಗಳು ನೆರೆದಿರುವುದು. ರೇಣುಕೆ ಜಮದಗ್ನಿ ಮಹರ್ಷಿಗೆ ಮಾಲಾರ್ಪಣೆ ಮಾಡಿ ಮದುವೆಯಾಗುವುದು. ಇದರಿಂದ ಸಭೆಯಲ್ಲಿದ್ದ ಕಾರ್ತವೀರ್ಯಾರ್ಜುನ ಸಿಟ್ಟುಗೊಳ್ಳುವುದು. ಜಮದಗ್ನಿ ಮತ್ತು ರಾಜಕುಮಾರಿ ರೇಣುಗೆ ಋಷ್ಯಾಶ್ರಮದಲ್ಲಿ ಜೀವನ ನಡೆಸುವುದು. ನಿತ್ಯಹೈನಿಕ ಅಗ್ನಿ ಕಾರ್ಯಗಳಿಗೆ ರೇಣುಕೆ ಸಹಕರಿಸುವುದು. 5 ಗಂಡು ಮಕ್ಕಳು ಅಂಗಳದಲ್ಲಿ ಆಡುತ್ತಿರುವುದು. ಸಣ್ಣವನಾದ ರಾಮನಲ್ಲಿ ವಿಶೇಷ ತೇಜಸ್ಸಿರುವುದು. ಜಮದಗ್ನಿ ಮಹರ್ಷಿಗಳು ಕಡಲಿನ ತೀರದಲ್ಲಿ ಶಿವಧನಸ್ಸು ಮತ್ತು ಪರಶುವನ್ನು ಮಗನಾದ ರಾಮನಿಗೆ ದಯಪಾಲಿಸುವುದು. ಪರಶುರಾಮ ಕೈಲಾಸ ಪರ್ವತದ ಬಳಿ ವಿಘ್ನೇಶ್ವರನ ಬಳಿ ವಿದ್ಯೆಯನ್ನು ಕಲಿಯುವುದು. ಪರಶುರಾಮ ಪರಶು ವಿದ್ಯೆಯಲ್ಲಿ ಪ್ರವೀಣರಾಗುವುದು. ಪುಷ್ಕರಿಣಿಯ ತೀರದಲ್ಲಿ ರೇಣುಕೆ ಜಲಕೇಳಿ ಆಡುತ್ತಿರುವ ಗಂಧರ್ವರು ಸಮುದಾಯವನ್ನು ನೋಡಿ ಪರವಶಳಾಗುವುದು. ದೂರದಲ್ಲಿ ಆಶ್ರಮದಲ್ಲಿ ಜಮದಗ್ನಿ ಕೋಪಗೊಳ್ಳುವುದು. ಜಮದಗ್ನಿ ಕೋಪದಲ್ಲಿ ಕುದಿಯುತ್ತಿರುವಾಗಲೇ ಪರಶುರಾಮನ ಆಗಮನ. ದೂರದಲ್ಲಿ ಅಳುತ್ತಿರುವ ತಾಯಿಯ ತಲೆಯನ್ನು ಕಡಿಯುತ್ತಿರುವುದು. ಪರಶುರಾಮ ಜೀವಂತವಾಗಿ ಎದ್ದು ಕುಳಿತಿರುವ ತಾಯಿಗೆ ವಂದಿಸುತ್ತಿರುವುದು. ಮಕ್ಕಳೆಲ್ಲ ಎದ್ದು ನಿಂತಿರುವುದು. ಜಮದಗ್ನಿ ಹಸನ್ಮುಖನಾಗಿರುವುದು. ಎಂಚ ವಾರ್ತೆ ಓದಿಲ್ಲ ಕೊಂಡ. ಕಾರ್ತವೀರ್ಯಾರ್ಜುನನು ತನ್ನ ರಾಜ ಪರಿವಾರದೊಂದಿಗೆ ಜಮದಗ್ನಿ ಆಶ್ರಮಕ್ಕೆ ಆಗಮಿಸಿ ಭೋಜನೋಪಚಾರವನ್ನು ಸೇವಿಸುವುದು. ಮಳೆ ಬಂದ ಕಾರಣ ಮೇಲ್ಗಡೆ ಪ್ರವೇಶ ನಿಷೇಧಿಸಲಾಗುವುದು. ನೆಕ್ಕು ಮಾತ್ರ ಬೋರ್ಡು ಎಂಬಿ. ಕಾರ್ತವೀರ್ಯಾರ್ಜುನನು ಪರಿವಾರದವರು ಜಮದಗ್ನಿಯ ಸಭೆಗೆ ಗೋವನ್ನು ಎಳೆದುಕೊಂಡು ಹೋಗುವುದು. ರೇಣುಕೆ ಒಬ್ಬಿಡುವುದು. ಜಮದಗ್ನಿ ಏನು ಮಾಡಲಾಗದೆ ಸುಮ್ಮನೆ ಕುಳಿತುಕೊಂಡಿರುವುದು. ಪರಶುರಾಮ ಕೊಡಲಿಯಿಂದ ಕಾರ್ತವೀರ್ಯಾರ್ಜುನನ ಸಹಸ್ರ ಭುಜಗಳನ್ನು ಕತ್ತರಿಸುವುದು. ಕಾರ್ತವೀರ್ಯಾರ್ಜುನನು ಬಲದವರು ಸೋತು ಹೊರಗಿರುವುದು. ಒಂಚ ಕುರು ಕಾಂಡಲ ಸರಿ ಅಯ್ಯೋ ಏನಪ್ಪ ಕಾರ್ತವೀರ್ಯಾರ್ಜುನನಾದ ಮಕ್ಕಳಾದ ಹೈಹವ ರಾಜಕುಮಾರರು ಜಮದಗ್ನಿಯ ಆಶ್ರಮವನ್ನು ಹಾಳುಗೆಡವಿ ಜಮದಗ್ನಿ ಮುನಿಯ ತಲೆ ಕಡಿಯುವುದು. ರೇಣುಕೆ ಅಚ್ಯೂ ಎಂದು ಚೀರುವುದು. ಅಚ್ಯೂ. ಪರಶುರಾಮ ಹೈಹವರು ಸೇರಿದಂತೆ ಸಮಸ್ತ ಕ್ಷತ್ರಿಯರ ತಲೆ ಕಡಿಯುತ್ತಾ ಭೂ ಪ್ರದಕ್ಷಿಣೆ ಮಾಡುವುದು. ಕಶ್ಯಪಾದಿ ಬ್ರಾಹ್ಮಣರಿಗೆ ಪರಶುರಾಮ ಭೂಮಿಯನ್ನು ದಾನ ಮಾಡುತ್ತಿರುವುದು. ಬ್ರಾಹ್ಮಣರು ಭೂಮಿಯ ರಾಜ್ಯದ ಆಳ್ವಿಕೆಯನ್ನು ಕೈಗೊಳ್ಳುವುದು. ಮಿಥಿಲೆಯಿಂದ ಸೀತೆಯನ್ನು ಮದುವೆಯಾಗಿ ರಾಮನ ದಿಬ್ಬನ ದಶರಥ ಸಮೇತ ಮರಳುತ್ತಿರುವುದು. ಪರಶುರಾಮ ಅವರಿಗೆ ಎದುರಾಗಿ ಬರುವುದು. ದಶರಥ ಹೆದರುವುದು. ರಾಮನಿಗೆ ಕೋದಂಡವನ್ನು ಕರುಣಿಸುವುದು.
ಎಷ್ಟೊಂದು ರಣರಂಗದ ಸನ್ನಿವೇಶದಲ್ಲಿ ಭೀಷ್ಮಗುರು ಪರಶುರಾಮನಿಗೆ ವಂದಿಸುತ್ತಿರುವುದು, ಪರಶುರಾಮ ಸುತ್ತಮುತ್ತಲಿನ ಮುನಿಗಳ ಆಶ್ಚರ್ಯದಿಂದ ನೋಡುತ್ತಿರುವುದು, ಭೀಷ್ಮಾಚಾರ್ಯ ಕಡೆಯ ಸೇನೆಯು ವಿಸ್ಮಯದಿಂದ ನೋಡುತ್ತಿರುವುದು. ಇದು ಕ್ಲೋಸ್ ಆ್ಯಂಡ್ ಅವಾತ್ತಂಡು ಅವಲಾತ್ತಂಡು ಇದು ಕ್ಲೋಸ್ ಆ್ಯಂಡ್ ಎಂಗ್ಲು ಬರ್ಪಾ ಬಾಯ್ ಎಲ್ಲ ಬಲ್ಲ ಎಲ್ಲ ಕೋಡದ ಡ್ಯಾನ್ಸಾ ಒಂದು 10 ಅವ ಕಲ್ಲನ್ನು ಪೆಜ್ಜೊಂದು ಕಣೇದಾರೆ ಸಟ್ಟು 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 ಒಂದು ಇಂಚಿನ ಸೈಜ್ ಓಲ್ ದಿಕ್ಕು ಲೈಟ್ ಇಲ್ಲ ಪೂರ ಬರ್ತೀರಿ ಲೈಟ್ ಪೂರ ಬಂದು ಅಂತೀರಿ ಭಾರಿ ಭಂಗ ಇದಿರು ಆ ಚಾವಿ ಕಾರ್ ಇಡುಂಡು ಮಾರ್ರ ಮಲ್ಲೆಜ್ಜಿ ನೂಕೊಂದು ಕೊನ ಕಡೆ ಮುಟ್ಟ ನೂಕೊಂದು ಕೊನಕ ಈ ಮಂಡೆ ಚಂದ ಓಕೆ ಎಂಗ್ಲು ಮುಲ್ಪಡ್ದೆ ತಪ್ಪಿದಾಡ್ನಿ ಆಂಡ್ ಕ್ಲೋಸ್ ಲಾಂಡ್ ಟೈಮ್ ಲಾಂಡ್ ಇದಾಡೋಣ ಒಂದೇ ಮಾತ್ರ ಬಾರ್ಶಾಪ್ ಒಂದು ಪ್ಲೇಸ್ ಪಗೆಳ್ಳು ಬರೋಡಿಗೆ ಸೀನರಿ ಪೂರ ಎಡ್ಡೆ ಪುಂಡಿಗೆ ನೆಕ್ಸ್ಟ್ ವೀಡಿಯೋ ತಿಕ್ಕಗ ನನ್ನ ವೀಡಿಯೋ ತೂದು ಚಾನಲ್ನ ಸಬ್ಸ್ಕ್ರೈಬ್ ಮನ್ಪಂದಿನಕ್ಕೆ ಸಬ್ಸ್ಕ್ರೈಬ್ ಮನ್ಪ್ಲೆ ಲೈಕ್ ಮನ್ಪ್ಲೆ ಶೇರ್ ಮನ್ಪ್ಲೆ ಥ್ಯಾಂಕ್ ಯು ಬಾಯ್